ಕಾರ್ಕಳ ತಾಲೂಕು 4 ಸ್ಥಾನ ನಂದಳಿಕೆ ಶ್ರೀಮಾಲಿಂಗೇಶ್ವರ ದೇವಾಲಯದಲ್ಲಿ ಸಂಭ್ರಮದ ಅಯನೋತ್ಸವ ಸಿರಿಜಾತ್ರೆ ಮಹೋತ್ಸವವು ಮಾರ್ಚ್ 28ರಂದು ನಡೆಯಲಿದ್ದು ಕೋವಿಡ್ ನಿಯಮಾವಳಿಯನ್ನು ಪಾಲಿಸಿಕೊಂಡು ಈ ಬಾರಿಯ ಸಿರಿಜಾತ್ರೆ ನಡೆಯಲಿದೆ ಎಂದು ನಂದಳಿಕೆ ಚಾವಡಿ ಅರಮನೆಯ ಎನ್ ಸುಹಾಸ್ ಹೆಗ್ಡೆ ಹೇಳಿದರು. ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿರಿಜಾತ್ರೆಯ ಸಿದ್ಧತೆಯ ಕುರಿತು ಮಾಹಿತಿಯನ್ನ ನೀಡಿದರು. ಸಿರಿಜಾತ್ರೆಗೆ ಹೊರ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಭಕ್ತಾದಿಗಳು ಪ್ರಮುಖವಾಗಿ ಮಹಾರಾಷ್ಟ್ರ, ಕೊಡಗು, ಚಿಕ್ಕಮಗಳೂರು, ಮಡಿಕೇರಿಗಳಿಂದ ಆಗಮಿಸುತ್ತಿದ್ದು ಈ ಬಾರಿಯ ಸಿರಿಜಾತ್ರೆಗೆ ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಯಂ ಸೇವಕರ ತಂಡ ಈಗಾಗಲೇ ಜಾತ್ರೆಯ ಪೂರ್ವ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ಕೇರಳ ಹಾಗೂ ತಮಿಳುನಾಡಿನಿಂದ ಯಾವುದೇ ಸಾಂಸ್ಕೃತಿಕ ಕಲಾ ತಂಡಗಳು ಆಗಮಿಸುತ್ತಿಲ್ಲ. ಬದಲಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇದರೊಂದಿಗೆ ಸ್ಥಳೀಯರಿಗೂ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಮಾರ್ಚ್ 25ರಂದು ಧ್ವಜಾರೋಹಣ ನಡೆಯಲಿದ್ದು ಮಹಾರಂಗ ಪೂಜೆ ಹಾಗೂ ಉತ್ಸವ ಬಲಿ ನಡೆಯಲಿದೆ. 26ರಂದು ಕೆದಿಂಜೆ ಶ್ರೀ ಉರಿ ಬ್ರಹ್ಮರ ಸನ್ನಿಧಿಯಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿದೆ. 27ರಂದು ಸಾಮೂಹಿಕ ಆಶ್ಲೇಷ ಬಲಿ, ಅಂಬುಡಿ ಉತ್ಸವ ಬಲಿ ಜರುಗಲಿದೆ. 28ರಂದು ಸಂಭ್ರಮದ ನಂದಳಿಕೆ ಅಯನೋತ್ಸವ ಸಿರಿಜಾತ್ರೆ, ಏಪ್ರಿಲ್ 1ರಂದು ಮನ್ಮಹಾರಥೋತ್ಸವ ನಡೆಯಲಿದೆ ಎಂದು ವಿವರಿಸಿದರು. ಸುಮಾರು 4 ಜಿಲ್ಲೆಯ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಹೋದ ವರ್ಷ ಈ ಜಾತ್ರೆಯು ಕೊರೋನಾದ ವಿಷಯದಿಂದ ಆಗದೇ ಇರುವುದರಿಂದ ಈ ಸಲ ನಾವು ತುಂಬ ನಿರೀಕ್ಷೆಯಲ್ಲಿದ್ದೇವೆ. ಆದರೂ ಈ ಸಲ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಬರ್ತಾ ಇದೆ. ಅದಕ್ಕೆ ನಾವು ಪ್ಲ್ಯಾನ್ ಬಿ ಅಂದರೆ ಜನಗಳನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಹಾಗೆ ಜನಗಳಿಗೆ ಆ ಡಿಸ್ಟೆನ್ಸ್ ಮೇಂಟೈನ್ ಬಗ್ಗೆ, ಮಾಸ್ಕ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ನಮ್ಮ ಸ್ವಯಂ ಸೇವಕರಿಗೂ ಕೂಡ ಉತ್ತಮವಾದ ಒಂದು ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದೇವೆ. ಈಗಾಗಲೇ ಅದರ ಬಗ್ಗೆ ಬ್ರೀಫಿಂಗ್ ಕೂಡ ಆಗಿದೆ. ಭಕ್ತಾದಿಗಳನ್ನು ಯಾವ ರೀತಿಯಲ್ಲಿ ಸ್ಪ್ರೆಡ್ ಔಟ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಕ್ಯಾರ್ ತಗೊಳ್ಬೇಕು ಅನ್ನೋ ವಿಷಯವನ್ನು ಇಟ್ಕೊಂಡು ಈ ಸಿರಿಜಾತ್ರೆಯನ್ನು ಈ ಸಲ ಮಾಡ್ತಾ ಇದ್ದೇವೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಸ್ಕ್ನ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ 2-3 ರೀತಿಯ ನಾವು ಕ್ಲಿಪ್ಪಿಂಗ್ಸನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ಆದ್ದರಿಂದ ಸಿರಿಜಾತ್ರೆ ಮಾಡಬೇಕು, ಮಾಡುವಾಗ ನಾವು ಜಾಗ್ರತೆ ವಹಿಸಿಕೊಂಡು ಆದಷ್ಟು ಜನಗಳಿಗೆ ಇದರ ಬಗ್ಗೆ ಹೇಳಿಕೊಂಡು ನಾವು ಇದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ದೇವಾಲಯದ ವ್ಯವಸ್ಥಾಪಕ ಪಿ ರವಿರಾಜ್ ಭಟ್ ಉಪಸ್ಥಿತರಿದ್ದರು.